ವಿಶ್ವದ ಉಗಮ, ಮಾನವನ ವಿಕಾಸ, ಪ್ರಸ್ತುತ ಸಮಸ್ಯೆಗಳಿಂದ ಹಿಡಿದು ಭೂಮಿಯ ಅವಸಾನದವರೆಗಿನ ಚಿತ್ರಣವನ್ನು ಕಟ್ಟಿಕೊಡುವ ನಾಟಕವೇ ಮಹಾಕಾಲ. ವಿಶೇಷ ಅಂದ್ರೆ ಈ ನಾಟಕ ನಡೆಯೋದು ಕೇವಲ 17 ಸೆಕೆಂಡುಗಳು ಮಾತ್ರ. ಅಷ್ಟರಲ್ಲಿ ಇಷ್ಟೊಂದು ವಿಸ್ತೃತ ಕತೆ ಕಟ್ಟಿಕೊಡುವ ಕಾರಣಕ್ಕೆ ಮಹಾಕಾಲ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಿಂದ ವಿಶ್ವದ ಅತಿ ಚಿಕ್ಕ ನಾಟಕ ಎಂದು ಗೌರವಿಸಲ್ಪಟ್ಟಿದೆ. ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಡ್ರಾಮಾದಿಂದ. ಮತ್ತು ಖುಷಿ ಆಯಿತು, ವರ್ಲ್ಡ್ ರೆಕಾರ್ಡ್ ಸೇರ್ಪಡೆ ಆಗಿರುವಂಥದ್ದು. ನಮ್ಮ ಕಾಲೇಜಿಂದ ಆಗಿದ್ದು ಇನ್ನೂ ಖುಷಿ ಆಯಿತು, ಅದ್ರಲ್ಲಿ ನಾವು ಇರೋದು ಅಂತೇಳಿ ಇನ್ನೂ ಖುಷಿ ಆಯಿತು. ಅಂದ ಹಾಗೆ ಕೇವಲ 17 ಸೆಕೆಂಡುಗಳಲ್ಲಿ ವಿಶ್ವದ ಕತೆ ಹೇಳುವ ಸಾಹಸ ಮಾಡಿರುವುದು ಉಜಿರೆ SDM ಕಾಲೇಜಿನ ಕಲಾಕೇಂದ್ರದ ತಂಡ. ಇಲ್ಲಿನ ನಾಟಕ ನಿರ್ದೇಶಕ ಶಿವಶಂಕರ್ ನೀನಾಸಂ ಹಾಗೂ ವಿದ್ಯಾರ್ಥಿಗಳ ತಂಡ ಕಾಲೇಜಿನ ಆಡಳಿತ ಮಂಡಳಿಯ ಸಹಕಾರದಲ್ಲಿ ಈ ಸಾಧನೆ ಮಾಡಿದೆ. ಫಸ್ಟಿಗೆ 52 ಸೆಕೆಂಡಿಗೆ ನಮ್ಮದು 52-55 ಸೆಕೆಂಡಿಗೆ ನಮ್ಮ ಡ್ರಾಮಾ ಆಗ್ತಾಯಿತ್ತು. ಅದು ಡೈಲಾಗ್ ಇತ್ತು, ಸೆಟ್ ಚೇಂಜು, ಮೇಕಪ್ ಚೇಂಜು, ಮತ್ತು ಬಾಂಬ್ ಬ್ಲಾಸ್ಟ್ ಆಗಬೇಕು, ಮತ್ತು ಮ್ಯೂಸಿಕ್ ಆಗ್ತಾ ಇರಬೇಕು, ಎಲ್ಲದೂ ಕೂಡ ಲೈವ್ ಆಗಿ ಆಗ್ತಾ ಇರಬೇಕು. ಅದರಲ್ಲಿ 15 ಸೆಕೆಂಡಿಗೆ ಮಾಡಬೇಕು ಅಂಥೇಳಿ ಪ್ರಾಕ್ಟೀಸ್ ಆಗಬೇಕಾದ್ರೆ ವರ್ಕೌಟ್ ಆಗ್ತಾ ಬಂತು. ಭೂಮಿಯ ಆರಂಭದಿಂದ ಅಂತ್ಯದವರೆಗಿನ ಕತೆ ಹೇಳಲು ಈ ತಂಡ ಸುಮಾರು 2 ತಿಂಗಳುಗಳ ಕಾಲ ಕಠಿಣ ತಾಲೀಮು ನಡೆಸಿದೆ. ಇಲ್ಲಿ ಕಾಲ ಅಂದರೆ ಸಮಯವೇ ಮುಖ್ಯ ಪಾತ್ರಧಾರಿ. ಅಲ್ಲದೆ ಈ 17 ಸೆಕೆಂಡುಗಳ ಅವಧಿಯಲ್ಲಿ 9 ಬಾರಿ ರಂಗಸಜ್ಜಿಕೆ ಬದಲಾಗುತ್ತದೆ. ಜೊತೆಗೆ 3 ಬಾರಿ ಪಾತ್ರಧಾರಿಗಳ ವೇಷಭೂಷಣವೂ ಬದಲಾಗುತ್ತದೆ. ಕಿರು ಅವಧಿಯಲ್ಲಿ ಕತೆ ಹೇಳುವ ಸಲುವಾಗಿ ಹಿನ್ನೆಲೆ ಧ್ವನಿ, ಸಂಗೀತ, ಸಂಭಾಷಣೆ ಹಾಗೂ ಬೆಳಕಿನ ಸಂಯೋಜನೆಯನ್ನ ಸಮರ್ಪಕವಾಗಿ ಬಳಸಿಕೊಳ್ಳಲಾಗಿದೆ. ಒಟ್ಟಿನಲ್ಲಿ ಈ ತಂಡದ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಈ ಮಹಾಕಾಲ ವಿಶ್ವ ದಾಖಲೆ ಬರೆದಿದೆ. ಧನ್ಯ ಹೊಳ್ಳ, ನಮ್ಮೂರ ವಾರ್ತೆ.